ಪ್ರಾಕೃತಿಕ ವಿಕೋಪದ ಕಾರಣಕ್ಕೆ ಕೂಳೂರು ನಿವಾಸಿ ರಾಜೇಶ್ ಎಂಬುವರು ಮೃತಪಟ್ಟಿದ್ದು ಅವರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಮಾಜಿ ಶಾಸಕ ಮೊಯ್ತೀನ್ ಬಾಬಾ ಒತ್ತಾಯಿಸಿದ್ದಾರೆ. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ರಾಜೇಶ್ ಅವರೇ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಾರೆ. ರಾಜೇಶ್ ಅವರ ಅಕಾಲಿಕ ನಿಧನದಿಂದ ಅವರ ಕುಟುಂಬ ಬದುಕಿನ ಆಸರೆಯನ್ನೇ ಕಳೆದುಕೊಂಡಂತಾಗಿದೆ. ಆದ್ದರಿಂದ ಸರ್ಕಾರವು ತನ್ನ ಜವಾಬ್ದಾರಿಯನ್ನ ತ್ವರಿತಗತಿಯಲ್ಲಿ ನಿರ್ವಹಿಸಬೇಕಿದೆ ಎಂದು ಹೇಳಿದರು. ನಿನ್ನೆ ನಾನು ಅಧ್ಯಕ್ಷರು ಆವಾಗ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರ ಮನೆಗೆ ವಿಸಿಟ್ ಮಾಡಿದರು. ಈಗಾಗಲೇ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಅನುದಾನವನ್ನು ಸಂತೋಷ. ಆದರೆ ಅವರ ಪರಿಸ್ಥಿತಿ ನೋಡುವಾಗ ಆ ಹೆಂಡತಿ ಅವಳಿಗೆ ಬೇರೆ ಮಕ್ಕಳೇ ಇಲ್ಲ, ಇದೇ ಒಂದು ಆಧಾರ ಸ್ತಂಭ. ಮಕ್ಕಳು ಇಲ್ಲ ಮತ್ತು ತಾಯಿಯನ್ನು ಒಂದು ಪ್ರಾಯದ ತಾಯಿ, ಒಂದು ಸಣ್ಣ ಗುಡಿಸಿನ ಮನೆ, ಅದು ಸಾಧ್ಯವಾಗಿ ಏನು ಆಗಿಲ್ಲ. ಆದ್ದರಿಂದ ನಾನು ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ಜಿಲ್ಲಾಡಳಿತದ ಮೂಲಕ ಮನವಿಯನ್ನು ಮಾಡ್ತೇನೆ. ದಯವಿಟ್ಟು ತಾವು ತಹಶೀಲ್ದಾರರನ್ನು ಕಳಿಸಿ ಅವರಿಗೆ ಆ ಮನೆಯನ್ನೊಂದು ದುರಸ್ತಿ ಮಾಡುವಂತಹ ಒಂದು ವ್ಯವಸ್ಥೆಗೆ ಕನಿಷ್ಠ ಒಂದು 5 ಲಕ್ಷ ರೂಪಾಯಿ ಕೊಟ್ಟು ಮೊನ್ನೆ ಕೊಟ್ಟಿರುವಂತಹದ್ದು ಅವರ ಜೀವನೋಪಾಯಕ್ಕೆ ಕೊಡುವಂತಹ ಒಂದು ವ್ಯವಸ್ಥೆ ಆಗಿರ್ತೀವಿ. ಒಂದು 5 ಲಕ್ಷ ರೂಪಾಯಿ, ಇನ್ನೊಂದು 5 ಲಕ್ಷ ರೂಪಾಯಿ ಮಾನವೀಯತೆ ನೆಲೆಯಲ್ಲಿ ಕೊಟ್ಟು ಅವರಿಗೆ ಸಹಕಾರ ಆಗಬೇಕು ಅಂತ ಹೇಳುವಂತಹ ಮನವಿಯನ್ನು ನಾನು ಮಾಡ್ತೇನೆ. ಇನ್ನು ಹೊಸಬೆಟ್ಟು ಬೈಲಾರಿ ಪ್ರದೇಶದಲ್ಲಿ ಈ ಮೊದಲು ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ 5 ಕೋಟಿ ರೂಪಾಯಿ ಮತ್ತು 1.5 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟು ಅರ್ಧ ಕಾಮಗಾರಿ ನಡೆದು ನಂತರ ಬಂದ ಸರ್ಕಾರದಿಂದ ಯಾವುದೇ ಅನುದಾನ ಬರದೆ ಅರ್ಧದಲ್ಲಿ ಚರಂಡಿಯ ಕೆಲಸ ನಿಂತಿದೆ. ಈಗ ಹತ್ತಿರದಲ್ಲಿ ನದಿ ಇಲ್ಲದಿದ್ರೂ ನೆರೆಯಿಂದ ನೂರಾರು ಜನರ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕೊಳಂಬೆ ಪ್ರದೇಶದಲ್ಲಿ ಕಂದಾವರಕ್ಕೆ ತಲುಪುವ ಸಂಪರ್ಕ ರಸ್ತೆಯು ಬಿರುಕು ಬಿಟ್ಟಿದ್ದು ಯಾವ ಸಂದರ್ಭದಲ್ಲಿ ಬೇಕಾದರೂ ಬೀಳುವ ಸಾಧ್ಯತೆ ಇದೆ ಎಂದು ಹೇಳಿದರು. ಆ ಪ್ರದೇಶ ಯಾವತ್ತೂ ಆ ನೀರು ಸರಾಗವಾಗಿ ಹರಿದು ಸಮುದ್ರದಲ್ಲಿರುವಂತಹ ಪರಿಸ್ಥಿತಿ ಇದೆ. ಈಗೇನಾಗಿದೆ, ಈ ಬಿಲ್ಡರ್ಗಳ ಹಾವಳಿಯಿಂದಾಗಿ ಅಲ್ಲೆಲ್ಲ ಕೆಲವು ಕಡೆ ಈ ತೋಡಿನ ಮೇಲೇ ಅವರವರ ಸ್ಥಳಕ್ಕೆ ಅಡ್ಡ ಹಾಕಿ ಆ ನೀರು ಸರಾಗವಾಗಿ ಹರಿಯುವಂತೆ ಮಾಡಿದೆ. ನಾನಿರುವಂತಹ ಸಂದರ್ಭದಲ್ಲಿ ಬೈಲಾರ ತೋಡನ್ನು ಆ ತೋಡಿನ ಸ್ಥಳಕ್ಕೆ ಯಾರು ಆಕ್ರಮಣ ಮಾಡಬಾರದು ಅಂತ ಹೇಳುವಂತಹ ನಿಟ್ಟಿನಲ್ಲಿ ನಾನು ತೋಡನ್ನು ಅಗಲೀಕರಣ ಮಾಡಿಕೊಂಡು ನೀರು ಸರಾಗವಾಗಿ ಸಮುದ್ರಕ್ಕೆ ಸೇರಬೇಕು ಅಂತೇಳಿ 2 ಹಂತದಲ್ಲಿ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸುರೇಂದ್ರ ಕಂಬ್ಲಿ ಹಾಗೂ ಸುರೇಶ್ ದಂಡಕೇರಿ ಉಪಸ್ಥಿತರಿದ್ದರು.